ಮಂಗಳೂರಿನ ಸೂರತ್ಕಲ್ ಲೈಟ್ ಹೌಸ್ನಿಂದ 42 ನಾಟಿಕಲ್ ಮೈಲಿ ದೂರದ ಅರಬ್ಬಿ ಸಮುದ್ರದಲ್ಲಿ ಮಂಗಳವಾರ ನಸುಕಿನ ಜಾವ ಬೋಟ್ ಅಪಘಾತ ಸಂಭವಿಸಿ ನಾಪತ್ತೆಯಾಗಿರುವ 9 ಮೀನುಗಾರರಲ್ಲಿ 3 ಮೀನುಗಾರರ ಮೃತದೇಹ ಪತ್ತೆಯಾಗಿದೆ. ಮೀನುಗಾರಿಕಾ ದೋಣಿಯಲ್ಲಿ 14 ಮೀನುಗಾರರು ಇದ್ದು, ಅಪಘಾತ ಸಂಭವಿಸಿದಾಗ 3 ಮೃತಪಟ್ಟಿದ್ದು, ಇಬ್ಬರನ್ನು ರಕ್ಷಿಸಲಾಗಿತ್ತು. 9 ಮಂದಿ ನಾಪತ್ತೆಯಾಗಿದ್ರು. ಇದೀಗ ನಾಪತ್ತೆಯಾದ 9 ಮಂದಿಯಲ್ಲಿ 3 ಮೀನುಗಾರರ ಮೃತದೇಹ ಪತ್ತೆಯಾಗಿದೆ. ನೌಕಾಪಡೆ, ಕೋಸ್ಟ್ ಗಾರ್ಡ್ ಹಾಗೂ ಕೇರಳದ ಮುಳುಗು ತಜ್ಞರ ಪಡೆ ಮುಳುಗಡೆಯಾದ ದೋಣಿ ಹಾಗೂ ಸಮುದ್ರದ ಆಳದಲ್ಲಿ ನಿರಂತರವಾಗಿ ಶೋಧ ಮುಂದುವರೆಸಿತ್ತು. ಈ ಸಂದರ್ಭ ದೋಣಿ ಸಮೀಪವೇ ಮತ್ತೆ 3 ಮೃತದೇಹಗಳು ಪತ್ತೆಯಾಗಿವೆ. ಮೃತದೇಹವನ್ನು ಮಂಗಳೂರಿಗೆ ತರಲಾಗಿದ್ದು, ಕೋಸ್ಟಲ್ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ. ಸದ್ಯ ಇನ್ನೂ 6 ಮಂದಿ ನಾಪತ್ತೆಯಾಗಿದ್ದು, ಅವರ ಪತ್ತೆ ಕಾರ್ಯ ಮುಂದುವರೆದಿದೆ. Hola, ¿qué tal?